ಶವ ಸಂಸ್ಕಾರಕ್ಕೆ ಸ್ಮಶಾನವೇ ಇಲ್ಲದೆ ದಲಿತ ಕುಟುಂಬಗಳ ಪರದಾಟ. ಹನುಮಂತರಾಯಪ್ಪ ಎಂಬ ಮೃತ ವ್ಯಕ್ತಿಯ ಶವವನ್ನು ರಸ್ತೆಯಲ್ಲಿಟ್ಟು ಪ್ರತಿಭಟನೆಗೆ ಮುಂದಾದ ಘಟನೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಬೈರೇನಹಳ್ಳಿಯ ದಲಿತ ಕಾಲೋನಿಯಲ್ಲಿ ನಡೆದಿದ್ದು, ವಿಷಯ ತಿಳಿದ ತಕ್ಷಣವೇ ಸ್ಥಳಕ್ಕೆ ಖುದ್ದು ತಹಶೀಲ್ದಾರ್ ನಹಿದಾ ಜಂಜಂ ಭೇಟಿ ನೀಡಿ ಸ್ಪಂದಿಸಿದ್ದಾರೆ. 100ಕ್ಕೂ ಅಧಿಕ ದಲಿತ ಕುಟುಂಬ ಇರುವಂತಹ ಬೈರೇನಹಳ್ಳಿ ಗ್ರಾಮದಲ್ಲಿ ಸ್ಮಶಾನವೇ ಮರೀಚಿಕೆಯಾಗಿದೆ. 50ಕ್ಕೂ ಹೆಚ್ಚು ಬಾರಿ ಅರ್ಜಿ ನೀಡಿದ್ದ ದಲಿತರಿಗೆ ಸ್ಮಶಾನದ ಜಾಗ ನಿಗದಿಪಡಿಸದೆ ಕೊರಟಗೆರೆ ತಾಲೂಕು ಆಡಳಿತ ಮೌನ ವಹಿಸಿದ್ದು, ಇದೀಗ 100ಕ್ಕೂ ಹೆಚ್ಚು ಜನ ದಲಿತ ಕುಟುಂಬ ವಾಸವಿರುವ ಬೈರೇನಹಳ್ಳಿ ಗ್ರಾಮದಲ್ಲಿ ದಲಿತರಿಗೆ ಶವ ಸಂಸ್ಕಾರಕ್ಕೆ ಜಾಗವಿಲ್ಲದೆ ಕೆರೆ ಕಟ್ಟೆ, ರಸ್ತೆ ಬದಿ ಸರ್ಕಾರಿ ಹಳ್ಳದಲ್ಲಿ ಮಣ್ಣು ಮಾಡಬೇಕಿದೆ ಎಂದು ಆರೋಪಿಸಿ ತಡರಾತ್ರಿ ಅನಾರೋಗ್ಯದಿಂದ ಮೃತಪಟ್ಟಿದ್ದು, ಶವವನ್ನು ರಸ್ತೆಯಲ್ಲಿಟ್ಟು ಪ್ರತಿಭಟನೆ ನಡೆಸಿದ ಘಟನೆ ಗುರುವಾರ ನಡೆದಿದೆ. ಬೈರೇನಹಳ್ಳಿ ಗ್ರಾಮದ ಲೇಟ್ ತಿಮ್ಮಯ್ಯನ ಮಗನಾದ ಹನುಮಂತರಾಯಪ್ಪ 55 ವರ್ಷದವರು ಅನಾರೋಗ್ಯದ ಹಿನ್ನೆಲೆ ಬುಧವಾರ ತಡರಾತ್ರಿ ಮೃತಪಟ್ಟಿದ್ದರು. ಮೃತಪಟ್ಟ ದಲಿತ ವ್ಯಕ್ತಿಗೆ ಶವ ಸಂಸ್ಕಾರ ನಡೆಸಲು ಸ್ಮಶಾನವೇ ಇಲ್ಲದಿರುವ ಪರಿಣಾಮ ಬುಧವಾರ ರಾತ್ರಿಯಿಂದ ರಸ್ತೆಯಲ್ಲೇ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೈರೇನಹಳ್ಳಿ ಮಧುಗಿರಿ ಸಂಪರ್ಕದ ಮುಖ್ಯ ರಸ್ತೆಯ ಅಕ್ಕಪಕ್ಕದಲ್ಲಿ ಈಗಾಗಲೇ ನೂರಾರು ದಲಿತ ಸಮುದಾಯದ ಜನರ ಶವ ಸಂಸ್ಕಾರ ನಡೆಸಲಾಗಿದೆ. ಈಗ ಅಲ್ಲಿ ಗುಂಡಿ ತೋಡಿದರೆ ಶವಗಳ ದೇಹಗಳು ಸಿಗುತ್ತಿವೆ. ಕೊರಟಗೆರೆ ತಹಶೀಲ್ದಾರ್, ಶಾಸಕರು ಮತ್ತು ಅಧಿಕಾರಿಗಳಿಗೆ 50ಕ್ಕೂ ಅಧಿಕ ಅರ್ಜಿಗಳು ನೀಡಿದ್ದರೂ ಪ್ರಯೋಜನ ಆಗಿಲ್ಲ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ನಂತರ ಬೈರೇಹಳ್ಳಿ ಗ್ರಾಮದ ದಲಿತ ಯುವ ಮುಖಂಡ ಲಕ್ಷ್ಮೀಕಾಂತ್ ಮಾತನಾಡಿ, ಕಳೆದ 40 ವರ್ಷದಿಂದ ಕೆರೆ ಕಟ್ಟೆ ಮತ್ತು ರಸ್ತೆ ಬದಿಯ ಚರಂಡಿಯೇ ಬೈರೇನಹಳ್ಳಿ ದಲಿತರಿಗೆ ಶವ ಸಂಸ್ಕಾರದ ಸ್ಥಳವಾಗಿದೆ. ಬೈರೇನಹಳ್ಳಿ ಗ್ರಾಮದ 100 ದಲಿತ ಕುಟುಂಬಗಳಿಗೆ ಸ್ಮಶಾನವೇ ಮರೀಚಿಕೆಯಾಗಿದೆ. ನಮಗೆ ನಿಗದಿಪಡಿಸಿರುವ ಸ್ಥಳವನ್ನು ಗುರುತಿಸುವಲ್ಲಿ ಅಧಿಕಾರಿ ವರ್ಗ ವಿಫಲವಾಗಿದೆ. ದಯವಿಟ್ಟು ನಮ್ಮ ಸಮುದಾಯ ಬದುಕಲು ಅನುವು ಮಾಡಿಕೊಡಿ ಎಂದು ಮನವಿ ಮಾಡಿದರು. ನಂತರ ದಲಿತ ಮುಖಂಡ ವೆಂಕಟೇಶ್ ಮಾತನಾಡಿ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಭೆಯಲ್ಲಿ ಕಳೆದ 30 ವರ್ಷದಿಂದ ಸ್ಮಶಾನದ ಜಾಗಕ್ಕೆ ಮನವಿ ಮಾಡಲಾಗಿದೆ. ಆದರೆ ನಮ್ಮ ಮನವಿ ಅರ್ಜಿಗಳಿಗೆ ಮಾತ್ರ ಸೀಮಿತವಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ದಲಿತ ಕುಟುಂಬದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಸ್ಮಶಾನ ಇಲ್ಲದೆ ರಸ್ತೆಯಲ್ಲಿ ಶವ ಸಂಸ್ಕಾರ ಮಾಡುತ್ತಿರುವ ದುಸ್ಥಿತಿ ಬೈರೇನಹಳ್ಳಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ತಕ್ಷಣ ತಹಶೀಲ್ದಾರ್ ಕೊರಟಗೆರೆ ತಾಲೂಕಿನ ದಲಿತರಿಗೆ ಸ್ಮಶಾನ ಜಾಗವನ್ನು ಗುರುತಿಸಿಕೊಡಬೇಕಿದೆ ಎಂದು ಆಗ್ರಹ ಮಾಡಿದರು. ನಂತರ ಕೊರಟಗೆರೆ ತಹಶೀಲ್ದಾರ್ ನಹಿದಾ ಜಂಜಂ ಅವರು ಮಾತನಾಡಿ, ಈಗಾಗಲೇ ಬೈರೇನಹಳ್ಳಿ ಗ್ರಾಮದಲ್ಲಿ 4 ಸ್ಮಶಾನ ಜಾಗಗಳು ಇದ್ದರೂ ಕೂಡ ಸ್ಥಳೀಯ ಗ್ರಾಮದವರಿಗೆ ಸರಿಯಾದ ಮಾಹಿತಿ ಇಲ್ಲದ ಕಾರಣ ಸ್ಮಶಾನಕ್ಕಾಗಿ ಅಲೆಯುವಂತಾಗಿದೆ. ದಲಿತ ಕುಟುಂಬಕ್ಕಾಗಿ ಬೈರೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 261ರಲ್ಲಿ 20 ಗುಂಟೆ ಜಮೀನು ಸ್ಮಶಾನಕ್ಕಾಗಿ ಗುರುತಿಸಿ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಲಾಗಿದೆ. ಸ್ಮಶಾನ ಅಭಿವೃದ್ಧಿ ಮಾಡುವಂತೆ ಈಗಾಗಲೇ ಅರಸಾಪುರ ಗ್ರಾಮ ಪಂಚಾಯತಿಗೆ ಸೂಚಿಸಿದ್ದೇನೆ. ಕೊರಟಗೆರೆ ತಾಲೂಕಿನಲ್ಲಿ ವಾಸವಿರುವ ದಲಿತರಿಗೆ ಸ್ಮಶಾನದ ಜಾಗ ನೀಡಲು ತುರ್ತು ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ಬೈರೇನಹಳ್ಳಿಯ ದಲಿತ ಕುಟುಂಬಗಳ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ತಾತ್ಕಾಲಿಕವಾಗಿ ಬಗೆಹರಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಇನ್ನುಳಿದ 55 ಗ್ರಾಮಗಳಲ್ಲಿ ಇದೇ ರೀತಿಯ ಸಮಸ್ಯೆಗಳಿದ್ದು, ತಕ್ಷಣ ಕಾರ್ಯಪ್ರವೃತ್ತರಾಗಿ ದಲಿತ ಕುಟುಂಬಗಳಿಗೆ ಶವ ಸಂಸ್ಕಾರ ಮಾಡಲು ಸ್ಮಶಾನಕ್ಕೆ ಜಾಗವನ್ನು ಹಸ್ತಾಂತರ ಮಾಡಿ ಸ್ಮಶಾನದ ಜಾಗವನ್ನು ಅಭಿವೃದ್ಧಿಪಡಿಸಬೇಕಿದೆ. ಹಳ್ಳಿ ಗ್ರಾಮದಿಂದ ಒಂದು ಕಂಪ್ಲೇಂಟ್ ಬರುತ್ತೆ, ಈ ಥರ ತೀರೋಗಿದ್ದಾರೆ, ಪರಿಶಿಷ್ಟ ಜಾತಿಯವರು ತೀರೋಗಿದ್ದಾರೆ, ಅವ್ರಿಗೆ ಗೂಳೋದಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಬರುತ್ತೆ. ತಕ್ಷಣ ನಾವು ಮಾಹಿತಿ ತೊಗೊಂಡಾಗ ಗೊತ್ತಾಗಿರುತ್ತೆ 4 ಸರ್ವೆ ನಂಬರ್ಗಳಲ್ಲಿ, ಸರ್ವೆ ನಂಬರ್ 22, ಸರ್ವೆ ನಂಬರ್ 261, ಸರ್ವೆ ನಂಬರ್ 104, ಅದೇ ಥರ 4 ಸರ್ವೆ ನಂಬರ್ಗಳಲ್ಲಿ ಸ್ಮಶಾನ ಆಗಿರುತ್ತೆ. ಬೇರೆ ಬೇರೆ ಟೈಮಲ್ಲಿ ಹ್ಯಾಂಡ್ ಓವರ್ ಆಗಿರುತ್ತೆ. ಬಟ್ ಯಾವ ಕಡೆ ಉಣ್ಬೇಕು ಅನ್ನೋದು ಅವ್ರಿಗೆ ಗೊಂದಲ ಆಗಿರುತ್ತೆ. ಅದಕ್ಕೋಸ್ಕರ ಇವತ್ತು ನಾವು ಸರ್ವೆ ನಂಬರ್ 261ರಲ್ಲಿ 20 ಗುಂಟೆ ಜಮೀನು ಏನಿದೆ ಅದು ಅವ್ರಿಗೆ PDO ಅವ್ರಿಗೆ ಆಲ್ರೆಡಿ ಹ್ಯಾಂಡ್ ಓವರ್ ಆಗಿದೆ. ಬಟ್ ಇನ್ನೊಂದು ಸತಿ ನಾವು ಮಾರ್ಕ್ ಮಾಡಿಬಿಟ್ಟು ಅದಕ್ಕೆ ಫೆನ್ಸಿಂಗ್ ಮಾಡೋದಕ್ಕೆ ಮತ್ತು JCBಯಲ್ಲೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಸ್ಮಶಾನ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕೋದಕ್ಕೆಲ್ಲ ಸೂಕ್ತ ಒಂದು ಇದನ್ನ ನಿರ್ದೇಶನ ನೀಡಿದ್ವಿ. ಮೇಡಮ್, ತಾಲೂಕಲ್ಲಿ ಇನ್ನೂ ಎಷ್ಟು ಇಂಥ ಗ್ರಾಮಗಳಿದೆ? ತಾಲೂಕಲ್ಲಿ ಈವರೆಗೂ 55 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸ್ಮಶಾನಗಳು. ಅದರಲ್ಲಿ ಆಲ್ರೆಡಿ ನಾವು 43 ಸ್ಮಶಾನನ ನಾವು ಹ್ಯಾಂಡ್ ಓವರ್ ತೊಗೊಂಡಿದ್ದೀವಿ. ಹ್ಯಾಂಡ್ ಓವರ್ ಅಂದರೆ ಇವ್ರಿಗೆ ಮಾಡಿದ್ವಿ, PDO ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಸ್ಕೆಚ್ ಎಲ್ಲ ಮಾಡಿಬಿಟ್ಟು ಒತ್ತುವರಿ ಆಗಿರೋ ಒತ್ತುವರಿ ತೆರವು ಮಾಡಿದ್ವಿ. ಉಳಿದಿದ್ದು ಏನಿದೆ ಅದು ಕ್ರಮೇಣವಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. PDO ಕೊಟ್ಟಿರೋದು ಅವರು ಪ್ರೋಸೆಸ್ ಮಾಡಿಲ್ಲ ಮೇಡಮ್. PDO ನಾವು ಏನೇನು ಕೊಟ್ಟಿದ್ವಿ ಅವ್ರು ನರೇಗಾ ಸ್ಕೀಮಲ್ಲಿ ಅವ್ರು ಅದನ್ನು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಕೂಡ ಹೇಳ್ತೀವಿ.
ಹಂಗಾಗಿ ಇವಾಗ ಇದು ಬಂದು ಸ್ಪಾಟಿಗೆ ಬಂದು ಮೇಡಮ್ ಅವ್ರಿಗೂ ನಾವು ಮಾಹಿತಿ ತಿಳಿಸಿದ ತಕ್ಷಣ ಬಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದವಾಗ ಅದಕ್ಕೋಸ್ಕರ ಅವ್ರಿಗೆ ದಲಿತರು ಏನಿದ್ದಾರೆ ಅವ್ರ ಜಾಗ ಇಲ್ಲ ಅನ್ನೋದಕ್ಕೋಸ್ಕರ ಬಂದು ಕೂಡಲೇ ಬಗೆಹರಿಸಿ ಇವಾಗ ಏನು ಜಾಗ ಇದೆ ಅದೆಲ್ಲ ನಾವು ನಾಳೆನೇ ಕ್ಲಿಯರ್ ಮಾಡಿಕೊಂಡು ಇನ್ನೂ ಹೆಚ್ಚಿನದಾಗಿ ಅದಕ್ಕೆ ಏನೇನು ಸೌಲಭ್ಯ ಬೇಕೋ ಅದಕ್ಕೆ ಒದಗಿಸ್ಬೇಕು ಅಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡಿಕೊಡ್ತೀವಿ. ಆದರೆ ನಾವು ಹಿಂದಿನಿಂದಲೂ ನಮ್ಮ ತಾತನಿಂದನೂ ಉಳ್ಕೊ ಬರ್ತಾ ರೋಡ್ ಸೈಡಲ್ಲಿ ಉಣ್ತಾ ಇದ್ದಾರೆ. ಅದರಲ್ಲಿ ಹೈವೇ ಆಗಿದೆ, ಅದರಲ್ಲಿ ರೋಡಾಗಿ ಜಾಗ ಆಗ್ತಾ ಇಲ್ಲ. ಅದರಲ್ಲಿ ಒಂದರಲ್ಲಿ ಉಣ್ತಾನೆ ಇದ್ದೀವಿ. ಅವರು ಇಲ್ಲಿ ನಮ್ಮ ಸರ್ಕಾರಿ ಜಮೀನು ಇದೆ, ಅದರಲ್ಲಿ ನಮ್ಗೆ ಜಮೀನು ಕೊಡುವಂಥದ್ದು ಸರ್ಕಾರಕ್ಕೆ ಎಷ್ಟೋ ಸರಿ ಮನವಿ ಮಾಡಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, MLA ಅವ್ರು ಕೊಟ್ಟಿದ್ದೀವಿ. ಆರು ಇದು ಸ್ಪಂದಿಸಿಲ್ಲ, ಯಾವುದೇ ಅಧಿಕಾರಿಗಳು ಇದಕ್ಕೆ ನಮಗೆ ಸ್ಪಂದಿಸಿಲ್ಲ. ಹಲವು ಬಾರಿ ಒಂದು 50ರಿಂದ 60 ಕೊಟ್ಟಿದ್ದೀವಿ ಅರ್ಜಿಗಳು. ಇದಕ್ಕೆ ನಮ್ಮ ಅಧಿಕಾರಿಗಳು ತಹಸೀಲ್ದಾರ್ ಆಗಲಿ VA ಆಗಲಿ ಮಾಡಿಸ್ತೀವಿ ಅಂತೇಳಿ ಸರ್ವೆ ಮಾಡಿ ಹೋಗ್ತಾರೆ. ಅದಕ್ಕೆ ನಮ್ದು ಯಾವುದೇ ಥರ ನಮಗೆ ಅವರು ಪ್ರೋತ್ಸಾಹ ಕೊಟ್ಟಿಲ್ಲ. ನಮಗೆ ಇವತ್ತು ಬಂದು ಅಧಿಕಾರಿಗಳು VRI ಬಂದಿದ್ದಾರೆ, ಒಂದು ಅಲ್ಲಿ ಸೈಡಲ್ಲಿ ಹೋಗಿ ಫೋನಲ್ಲಿ ಮಾತಾಡ್ಕೊಂತಾರೆ ಹೊರತು ನಮ್ಗೆ ರಕ್ಷಣೆ ಕೊಡಿ ಅಂತ ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ. ಅವರು ಪೊಲೀಸಿಗೆ ನಮ್ಗೆ ರಕ್ಷಣೆ ಕೊಡಿ ಅಂತೇಳಿ ಒಂದು ಸರ್ಕಾರಕ್ಕೂ ಇಲ್ಲ ಮನವಿ ಮಾಡ್ತಾ ಇದ್ದಾರೆ. ಆದರೆ ನಮಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳಾಗಿ, ಸರ್ಕಾರಿ ಅಧಿಕಾರಿಗಳಾಗಿ. ಅರೆ ನಮ್ಮ ದಲಿತರು ನಾವು ಯಾರಿಗೆ ಹೇಳ್ಕೋಬೇಕಂತ ಹೇಳಿ, ಅದಕ್ಕೆ ನಮಗೆ ಸರ್ಕಾರ ಇದ್ರ ಬಗ್ಗೆ ನಮಗೆ ಗಮನ ತಂದು ನಮಗೆ ಸ್ಮಶಾನಕ್ಕೆ ನಮಗೆ ಜಾಗ ಮಾಡಿಕೊಡ್ಬೇಕಂತ ಹೇಳಿ. ಎಷ್ಟು ಜನ ಇದ್ದಾರೆ, ಎಷ್ಟು ಕುಟುಂಬ ಇದೆ ಇಲ್ಲಿ? 100 ಕುಟುಂಬ ಇದಾವೆ ನಮ್ಮ ದಲಿತರೇನೆ. 100 ಕುಟುಂಬದನ್ನು ಹಿಂದಿನಿಂದನೂ ರೋಡ್ ಸೈಡ್ ನಾವು ಉಣ್ಕೊ ಬರ್ತಾ ಇದ್ದೀವಿ. ಆದ್ದರಿಂದ ನಮಗೆ ಸರ್ಕಾರಿ ಜಮೀನು ಕೊಡೋದು ಯಾವುದೋ ಒಂದು ಅಸ್ಪೃಶ್ಯರ ಇದರಿಂದ ಸವರ್ಣೀಯರಿಗೆ ಇದನ್ನು ಒಂದು ಟ್ರಸ್ಟ್ ಮಾಡೋದಕ್ಕಾಗಿ ಕೊಡ್ತಾ ಇದ್ದಾರೆ. ಅದನ್ನು ನಮ್ಮ ದಲಿತರಿಗೆ ಕೊಡಲ್ಲ ಅಂತ ಇದು ಮಾಡ್ತಾ ಇದ್ದಾರೆ. ಕೇಳಿದ್ರೆ ಯಾರೋ ಬೇರೆ ಸೇರಿದ ಜಮೀನು ಸರ್ಕಾರಿ ಅಲ್ಲ ಅಂತ ಹೇಳ್ತಾರೆ, ಒಂದ್ಸರಿ ಸರ್ಕಾರ ಅಂತ ಹೇಳ್ತಾರೆ. ಬೆಳಿಗ್ಗೆ ನಮ್ಮನ್ನು ಕಾಯಿಸಿ ನಾವು ಹೆಣ ಇಟ್ಕೊಂಡು ರೋಡಲ್ಲಿ ಇದು ಮಾಡಿದ್ದೀವಿ. ಇವಾಗ ಏನು ಮಾಡಿದ್ದಾರೆ, ತಹಸೀಲ್ದಾರ್ ಬರ್ತೀವಿ ಬಾಯಿ ಬಿಡ್ತಾ ಇದ್ದಾರೆ. ಇದು ಅದಕ್ಕೆ ಸೇರಿದೆ, ಇದಕ್ಕೆ ಸೇರಿದೆ, ನಮ್ಮ ಇದು ಪ್ರೈವೇಟ್ದು ಲ್ಯಾಂಡು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವೇನು ಮಾಡಬೇಕು? ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಲಕ್ಷ್ಮೀಕಾಂತ್ ಅಂತೇಳಿ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.